ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನ್ ಕಿಚನ್. ಮಾತ್ರ ನಮಸ್ಕಾರ. ಏನೇನು ನಮ್ಮ ಅನ್ಪಗ ಗೋಬಿ ಮಸಾಲ ನೆಕ್ ಬೋಡ್ತಿನ ಒಂಜಿ ಗೋಬಿ ಒಂದು ಅರ್ಧ ಗಂಟೆ ಬೆಚ್ಚೆ ನೀರಿಡು ಉಪ್ಪುಲ ಮಂಜೆಲ್ಲ ಪಾಡ್ದಿಯೋಡು ಇದಕ್ಕೆ ನಮ್ಮ ದೆತ್ತದು ಇಂಚೆ ಬಿಡ್ಪೋಡು. ನೀರುಳ್ಳಿ ರೆಡ್, ಟೊಮೆಟೊ ರೆಡ್ ಮತ್ತೆ ಬೆಳ್ಳುಳ್ಳಿ ನೀರುಳ್ಳಿ ಚಾಪ್ ಎರಡು ಪೂರ ನೈಸ್ ಮಂತು ಅಂಚ ನೈಸ್ ಹಾಕು. ಟೊಮೆಟೊ ಲಂಚೇನೆ ಚಾಪ್ ಮಾಡಿ ಮಂತು ಎಲ್ಲ ಪೀಸ್ ಹಾಕೊಂಡು కొంచెం అరమకాయ మిర్చి, 2 స్పూన్ కార్న్ఫ్లవర్, గ్రీన్ చిల్లీ సాస్, రెడ్ టొమాటో కెచప్, సోయా సాస్, రెడ్ చిల్లీ సాస్. అయితే ಒಂಜಿ ಕಡಾಯಿ ದಿಕ್ಕ ಮನ್ಪುನ ವಿಧಾನ ಒಂಜಿ ಕಡಾಯಿ ದಿಪ್ಪೆ ಇಕೊಂತ ಎಣ್ಣೆ ಬಡ್ಗ ಕರಿಬೇವು ಮತ್ತೆ ನೀರುಳ್ಳಿ ಬಡ್ದು ಸ್ಟೋವ್ ಮಿಕ್ಸ್ ಮಾಡ್ತೀವಿ ನಮ್ಮ ಮತ್ತು ಬೆಳ್ಳುಳ್ಳಿ ಬಡ್ಗ ಉಪ್ಪು ಮಾಡ್ತೀವಿ ಮತ್ತು ಕಾಯಿ ಮಿಕ್ಸ್ ಬಡ್ಗ ಮತ್ತು ಟೊಮೆಟೊ ಎಲ್ಲ ಮಾಡಬೇಕು. ಅರ್ಧ ಸ್ಪೂನು ಮಂಜಲ್ ಬಡ್ಗ ಇದು ಗೋಬಿ ಎಲ್ಲ ಮಾಡಬೇಕು. ಮತ್ತು ಸ್ವಲ್ಪ ಮಿಕ್ಸ್ ಮಾಡ್ಕೊಳ ಇದಕ್ಕೆ ಒಂದು ಅರ್ಧ ಲೋಟ ನೀರ್ಲ ಬಡ್ಗ ಮತ್ತು ರುಚಿಗೆ ತಕ್ಕ ಉಪ್ಪು. ಒಂದು 5 ನಿಮಿಷ ಬೇಯಾಗುತ್ತೆ ಇತ್ತೆ ನಾವು ಮುಚ್ಚಲ್ದೆಪ್ಪಗ ಗ್ರೀನ್ ಚಿಲ್ಲಿ ಸಾಸ್ ಪಾಡ್ಗ 2 ಸ್ಪೂನ್ ಗ್ರೀನ್ ಚಿಲ್ಲಿ ಸಾಸು, ರೆಡ್ ಚಿಲ್ಲಿ ಸಾಸ್ 2 ಸ್ಪೂನು, ಸೋಯಾ ಸಾಸ್ 1 ಸ್ಪೂನ್ ಹಾಕು, ಟೊಮೆಟೊ ಕೆಚಪ್ ಟೊಮೆಟೊ ಸಾಸ್ 2 ಸ್ಪೂನ್ ಹಾಕು. 2 ಜಾಸ್ತಿ ಎಲ್ಲ ಮಾಡಲಿ ಟೇಸ್ಟ್ ಬರ್ಕೊಂಡು. ಅರ್ಧ ಸ್ಪೂನ್ ಹತ್ತು ಬ್ಲ್ಯಾಕ್ ಪೆಪ್ಪರ್ ಮಿಕ್ಸ್ ಮಾಡ್ಕೊಳ. ಕಾರ್ನ್ಫ್ಲವರ್ ಮತ್ತು ನೀರು ಕಲತದು ಪಾಡಬೇಕು. ಸರಿ ನೀರು ಕಲಡದು ಪಾಡು ಸರಿ ಕಲಡೊಂದು ಪಾಡು ಏನು ಶೋಕ್ ಮಿಕ್ಸ್ ಮಾಡ್ಕೊಳ. ಮತ್ತೆ ಕೊತ್ತಂಬರಿ ಸೊಪ್ಪು ಬಾರ್ದು ಲಾಸ್ಟ್ ಅಂದರೆ ಕೊತ್ತಂಬರಿ ಸೊಪ್ಪು ಬಾರ್ದು ಲಾಸ್ಟ್. ಮತ್ತೆ ಮುಚ್ಚಳ ಮುಚ್ಚಿದ್ದು ಗ್ಯಾಸ್ ಆಫ್ ಮಾಡ್ಬೋದು. ಒಳ್ಳೆ ಫ್ರೆಂಡ್ಸ್ ಇತ್ತು ರೆಡಿ ಆಂಡು ಗೋಬಿ ಮಸಾಲ ಮಸ್ತ್ ಟೇಸ್ಟಿ ಅದುಂಡು. ನಿಖಲೋರ ಟ್ರೈ ಮನ್ಪ್ಲೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಖಲು ಇಷ್ಟ ಅಂಡ ಲೈಕ್ ಮನ್ಪ್ಲೆ, ಶೇರ್ ಮನ್ಪ್ಲೆ, ಕಮೆಂಟ್ ಮನ್ಪ್ಲೆ, ಬೊಕ್ಕ ಸಬ್ಸ್ಕ್ರೈಬ್ ಮನ್ಪ್ಲೆ. ನನ್ನದೇ ವಿಡಿಯೋ ತಿಕ್ಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.